ನಾವೀಗ ಇರುವಂಥದ್ದು ರಾಮಕುಂಜದ ಈ ಒಂದು ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರದೀಪ ಬಾಕಿಲ ದ್ವಾರ ಅಂದರೆ ಈ ಕ್ರೀಡಾಂಗಣಕ್ಕೆ ಪ್ರವೇಶಿಸುವಂತಹ ಈ ಭಾಗದಲ್ಲಿ ಬಹಳ ವಿಶೇಷವಾಗಿ ದ್ವಾರವನ್ನು ನಿರ್ಮಾಣ ಮಾಡಲಾಗಿದೆ. ಪ್ರದೀಪ ಬಾಕಿಲ ದ್ವಾರ ಬಹುಶಃ ಗೋಳಿತೊಟ್ಟು ಶಾಂತಿನಗರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕರಾಗಿದ್ದುಕೊಂಡು ಕಳೆದ ವರ್ಷ ಆಕಸ್ಮಿಕವಾಗಿ ದುರ್ಮರಣಕ್ಕೀಡಾಗಿರುವಂತಹ ಪ್ರದೀಪ ಬಾಕಿಲ ಈ ರಾಮಕುಂಜ ವಿದ್ಯಾಸಂಸ್ಥೆಯ ಹಿರಿಯ ವಿದ್ಯಾರ್ಥಿ ಕೂಡ ಹೌದು. ಅವರ ಸ್ಮರಣಾರ್ಥವಾಗಿ ಅವರ ಪತ್ನಿಯಾಗಿರುವಂತಹ ಶ್ರೀಮತಿ ಹೇಮಲತಾ ಪ್ರದೀಪ ಅವರು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ದೇಣಿಗೆಯನ್ನು ಕೂಡ ಕೊಟ್ಟಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರದೀಪ ಬಾಕಿಲ ದ್ವಾರ ಎನ್ನುವುದಾಗಿ ಇದಕ್ಕೆ ಹೆಸರಿಟ್ಟು ದ್ವಾರವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ನಾವು ಮುಂದಕ್ಕೆ ಹೋಗ್ತಾ ಇದ್ದಾಗೆ ಈ ಕ್ರೀಡಾಂಗಣ ನಮಗೆ ಗೊತ್ತಾಗ್ತದೆ. ಮಧ್ಯಭಾಗದಲ್ಲಿ ವಿಶ್ವೇಶತೀರ್ಥ ಸಭಾಂಗಣ ನಮಗೆ ಗೋಚರಿಸ್ತಾ ಇದೆ. ಆ ಸಭಾಂಗಣದ ಒಳಭಾಗದಲ್ಲಿ 2 ಅಂಕಣದಲ್ಲಿ ಕಬಡ್ಡಿ ಪಂದ್ಯಾಟಗಳು ನಡೀತಾ ಇದೆ. ವಿಶ್ವೇಶತೀರ್ಥ ಸಭಾಂಗಣ ನಾವು ನೋಡ್ತಾ ಇದ್ದೇವೆ. ಸಭಾಂಗಣದ ಒಳಭಾಗದಲ್ಲಿ 2 ಅಂಕಣಗಳಲ್ಲಿ ಎ ಮತ್ತು ಬಿ ಅಂಕಣಗಳಲ್ಲಿ ಕಬಡ್ಡಿ ಪಂದ್ಯಾಟಗಳು 14 ಮತ್ತು 17ರ ವಯೋಮಾನದ ಕಬಡ್ಡಿ ಪಂದ್ಯಾಟಗಳು ನಡೀತಾ ಇರುವಂಥದ್ದು. ಅದರ ಒಳಭಾಗದಲ್ಲಿ ನಾವು ಬೃಹತ್ತಾದ ವೇದಿಕೆಯನ್ನು ಗಮನಿಸ್ತಾ ಇದ್ದೇವೆ. 2 ಬದಿಗಳಲ್ಲೂ ಕೂಡ 4 LED ಪರದೆ ಮುಖಾಂತರವಾಗಿ ಕೂಡ ಕಬಡ್ಡಿ ಪಂದ್ಯಾಟ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೇರ ಪ್ರಸಾರದಲ್ಲಿ ವೀಕ್ಷಣೆ ಮಾಡಲಿಕ್ಕೆ ಕೂಡ ಸುದ್ದಿ ಲೈವ್ ಮುಖಾಂತರವೂ ಕೂಡ ನೇರ ಪ್ರಸಾರದಲ್ಲಿ ವೀಕ್ಷಣೆಯನ್ನು ಮಾಡುವಂಥ ವ್ಯವಸ್ಥೆ ಆಗ್ತಾ ಇದೆ. ಹಾಗೆ ನಾವು ಈ ಕಬಡ್ಡಿ ಪಂದ್ಯಾಟದಲ್ಲಿ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ ಕೇವಲ ಕಬಡ್ಡಿ ಪಂದ್ಯಾಟ ಆಗಬಾರ್ದು, ಅದರ ಜೊತೆಗೆ ಒಂದಷ್ಟು ಸಾರ್ವಜನಿಕರಿಗೆ ಭರಪೂರವಾದಂತಹ ಮನರಂಜನೆ ಸಿಗಬೇಕು. ಅದರ ಜೊತೆಗೆ ಒಂದಷ್ಟು ವ್ಯಾವಹಾರಿಕ ಕ್ಷೇತ್ರವಾದ ನಿಟ್ಟಿನಲ್ಲಿ ಒಂದಷ್ಟು ಮಳಿಗೆಗಳು 100 ಮಳಿಗೆಗಳನ್ನು ಕೂಡ ತೆರೆಯಲಾಗಿರುವಂಥದ್ದು. ವಾಣಿಜ್ಯ ಆಗಿರ್ಬೋದು, ಕೃಷಿ ಆಗಿರ್ಬೋದು, ವ್ಯಾಪಾರ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ನಾವು ವ್ಯಾಪಾರ ಮಳಿಗೆಗಳನ್ನು ನಾವು ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಮಳೆ ಇದ್ದರೂ ಕೂಡ ಸಾರ್ವಜನಿಕರು ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಒಂದು ಮಳಿಗೆಗಳಿಗೂ ಕೂಡ ಭೇಟಿ ನೀಡುವುದರ ಮುಖಾಂತರವಾಗಿ ವಿಶೇಷವಾಗಿ ವ್ಯಾಪಾರ ವಹಿವಾಟುಗಳನ್ನು ಕೂಡ ನಡೆಸ್ತಾ ಇರುವಂಥದ್ದು. ಅದರ ಜೊತೆಗೆ ಬೇರೆ ಬೇರೆ ಸಂಸ್ಥೆಯ ಪುತ್ತೂರು ಆಸುಪಾಸಿನ ವಿವಿಧ ಸಂಸ್ಥೆಯವರು ಅವರ ವಿಶೇಷವಾದಂಥ ಮಳಿಗೆಗಳನ್ನು ತೆರೆದುಕೊಂಡಿರುವಂಥದ್ದು ನಾವು ಆರಂಭದಲ್ಲಿ ನೋಡ್ತಾ ಇದ್ದೇವೆ. SRK ಲ್ಯಾಡರ್ಸ್, ಕೃಷಿಕರ ಆಪ್ತ ಮಿತ್ರ SRK ಲ್ಯಾಡರ್ಸ್ ಈ ಕಬಡ್ಡಿಯ ಆಯೋಜನೆ ಮತ್ತು ಇದರ ಹಿಂದಿನ ಒಂದು ದೊಡ್ಡ ಶಕ್ತಿ ಅದು ಕೇಶವ ಅಮೇಯವರು ಅವರ ಸಾರಥ್ಯದಲ್ಲಿ ಅವರ ನಿರ್ದೇಶನದಲ್ಲಿ ಈ ಒಂದು ಕಬಡ್ಡಿ ಪಂದ್ಯಾಟ ನಡೀತಾ ಇದೆ. ಅದರ ಜೊತೆಗೆ ಈ ಒಂದು ಮಳಿಗೆಗಳನ್ನು ಕೂಡ ಹಾಕೋದರ ಮುಖಾಂತರವಾಗಿ ಸಾರ್ವಜನಿಕರೊಂದಿಗೆ ಒಂದಷ್ಟು ಉಪಯೋಗವಾಗಬೇಕು ಎನ್ನುವಂಥ ಆಶಯ ಕೇಶವ ಅಮಯ್ಯ ಅವರದಾಗಿತ್ತು. ಹಾಗಾಗಿ ಅವರ ಒಂದು ಮಾಲಕತ್ವದ SRK ಲ್ಯಾಡರ್ಸ್ನ ಒಂದು ವಿಶೇಷವಾದಂತಹ ಮಳಿಗೆಯನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಲ್ಯಾಡರ್ ಜೊತೆಗೆ ಅವರ ಯಂತ್ರೋಪಕರಣಗಳೇನಿವೆ, ಕೈಗಾಡಿಗಳು, ತಳ್ಳುಗಾಡಿಗಳೇನಿವೆ ಅವುಗಳನ್ನು ಕೂಡ ಇಲ್ಲಿ ಪ್ರದರ್ಶಿಸುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಅದರ ಜೊತೆಗೆ ಅದರ ಪಕ್ಕದಲ್ಲಿ ಸಾಯಾ ಎಂಟರ್ಪ್ರೈಸಸ್ನವರ ಅಗ್ರಿ ಮೋಟೋ ಕಾರ್ಟ್ಗಳಾಗಿರ್ಬೋದು, ಬೇರೆ ಬೇರೆ ಉಪಕರಣಗಳ ಒಂದು ಮಳಿಗೆಗಳನ್ನು ಕೂಡ ನೋಡ್ತಾ ಇದ್ದೇವೆ. ಪುತ್ತೂರಿನ ಸಾಯಾ ಎಂಟರ್ಪ್ರೈಸಸ್ನವರು ಕೂಡ ಎಲ್ಲ ರೀತಿಯ ಕೃಷಿ ಯಂತ್ರೋಪಕರಣಗಳ ಮಳಿಗೆಗೆ ಸಂಬಂಧಿಸಿದಂಥ ಒಂದು ಮಳಿಗೆಯನ್ನು ಕೂಡ ತೆರೆದಿದ್ದಾರೆ. ಅದರ ನಂತರ ಸ್ಟಾಲ್ ನಂಬರ್ 35ರಲ್ಲಿ ನಾವು ನೋಡಿದರೆ ಮಾಂಡೋವಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡಬ ಶಾಖೆಯವರು ಅವರ ವಿಶೇಷವಾದಂತಹ ಒಂದು ಮಾರುತಿ ಸುಜುಕಿ ಅರೇನಾ ಅವರದ ಕಂಪನಿಯ ವ್ಯಾಗನರ್ ಮತ್ತು ಸೆಲೆರಿಯೋ ಕಾರು ಮಾರುತಿ ಸುಜುಕಿ ಅವರು ಮಾಂಡೋವಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡಬ ಶಾಖೆ ಇವರು ತೆರೆದಿರುವಂಥದ್ದು. ಅದರ ಜೊತೆಗೆ ಟೋಟಲ್ ಒನ್ ಸ್ಟಾಪ್ ಟೂಲ್ಸ್ ಸ್ಟೇಷನ್ ಕೃಷಿ ಟೂಲ್ಸ್ಗಳ ಯಂತ್ರೋಪಕರಣಗಳಾಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಟೂಲ್ಸ್ಗಳ ಒಂದು ಮಳಿಗೆ ಟೋಟಲ್ ಪುತ್ತೂರಿನಲ್ಲಿ ಕೂಡ ಕಾರ್ಯಾಚರಿಸ್ತಾ ಇದೆ. ಸೊ ಅವರು ಒಂದು ಮಳಿಗೆಯನ್ನು ಕೂಡ ಇಲ್ಲಿ ತೆರೆದಿರುವಂಥ ನಾವು ನೋಡ್ತಾ ಇದ್ದೇವೆ. ಹಾಗೆ ಈ ಕಡೆ ಬಂದರೆ ಕೊಯ್ಲಾ ಗ್ರಾಮ ಪಂಚಾಯತ್ನ ಸ್ವಚ್ಛ ವಾಹಿನಿ ಘಟಕದವರು ಕೂಡ ಇಲ್ಲಿ ನಮಗೆ ಇದ್ದಾರೆ. ಅಂದರೆ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡುವಾಗ ಒಂದಷ್ಟು ಸ್ವಚ್ಛತೆಗೆ ಇಲ್ಲಿ ಬಹಳಷ್ಟು ಗಮನ ಕೊಡಬೇಕಾಗ್ತದೆ. ಹಾಗಾಗಿ ಕೊಯ್ಲಾ ಗ್ರಾಮ ಪಂಚಾಯತ್ನ ಸ್ವಚ್ಛ ವಾಹಿನಿಯ ತಂಡದವರು ಕೂಡ ಅವರ ವಿಶೇಷವಾದಂಥ ವಾಹನವನ್ನು ಇಟ್ಟುಕೊಂಡೇ ಆ ಒಂದು ಸ್ವಚ್ಛತೆಗೆ ಆದ್ಯತೆಯನ್ನು ಕೊಟ್ಟಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಮರಿಕೆಯವರ ನ್ಯಾಚುರಲ್ ಐಸ್ ಕ್ರೀಮ್, ಪುತ್ತೂರಿನ ಮರಿಕೆಯವರು ಬಹಳ ಪ್ರಸಿದ್ಧಿ ಐಸ್ ಕ್ರೀಮ್ನಲ್ಲಿ. ಲೋಕಲ್ ಐಸ್ ಕ್ರೀಮ್, ಜಾಕ್ ಫ್ರೂಟ್ ಐಸ್ ಕ್ರೀಮ್ ಆಗಿರ್ಬೋದು ನೋಡಿ, ತುಂಬ ಇದೆ. ಚಿಕ್ಕು, ಮ್ಯಾಂಗೋ, ಸೀತಾಫಲ, ರೋಸ್ಟೆಡ್ ಆಲ್ಮೋಡು, ಬೇರೆ ಬೇರೆ ರೀತಿಯಲ್ಲಿ ಇವತ್ತು ನ್ಯಾಚುರಲ್ ಐಸ್ ಕ್ರೀಮನ್ನು ಮಾಡಿ ಹೆಸರು ಪ್ರಸಿದ್ಧಿಯಾಗಿರುವಂತಹ ಮರಿಕೆ ನ್ಯಾಚುರಲ್ ಐಸ್ ಕ್ರೀಮ್ ಅವರು ಕೂಡ ಒಂದು ಮಳಿಗೆಯನ್ನು ತೆರೆದಿರುವಂಥದ್ದು. ಅದರ ಜೊತೆಗೆ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸೊ ಇವರು ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಮುಖಾಂತರವಾಗಿ ಇರುವಂತಹ ಒಂದು ಸೋಲಾರ್ ವ್ಯವಸ್ಥೆ. ಸೊ ಈ ಹಿನ್ನೆಲೆಯಲ್ಲಿ ಕೂಡ ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರು ಕೂಡ ಮಳಿಗೆಯನ್ನು ತೆರೆದಿದ್ದಾರೆ. ಹಾಗೆಯೇ ಕೃಷಿ ಯಂತ್ರೋಪಕರಣಗಳ ಒಂದು ಮಳಿಗೆ ಪುತ್ತೂರು ಸುಳ್ಯ ಬೆಳ್ತಂಗಡಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇರುವಂಥ ವಾಟರ್ ವಿಂಗ್ಸ್ ಟೆಕ್ನಾಲಜೀಸ್
ಸ್ಟಿಲ್ ಎನ್ನುವಂಥ ಒಂದು ಕಂಪನಿಯ ಮುಖಾಂತರವಾಗಿ ವಾಟರ್ ವಿಂಗ್ ಟೆಕ್ನಾಲಜೀಸ್ನವರು ಕೂಡ ಒಂದು ಕೃಷಿ ಯಂತ್ರೋಪಕರಣಗಳನ್ನು ಕೊಡ್ತಾ ಇದ್ದಾರೆ, ಅವರೊಂದು ಮಳಿಗೆ. ಅದರ ನಂತರ ಸಮರ್ಥ ನಿಧಿ ಲಿಮಿಟೆಡ್, ಪಿಂಟೋ ಪ್ಲಾಜಾ ಮೊದಲನೇ ಮಹಡಿ ಆದರ್ಶ ಆಸ್ಪತ್ರೆ ಎದುರು APM ರಸ್ತೆ ಪುತ್ತೂರು. ಸೊ ಅವರ ಒಂದು ಮಳಿಗೆಯು ಕೂಡ ಇಲ್ಲಿ ತೆರೆಯಲ್ಪಟ್ಟಿರುವಂಥದ್ದು, ಸಮರ್ಥ ನಿಧಿ ಲಿಮಿಟೆಡ್ನವರು ಕೂಡ. ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರ ಮಳಿಗೆಗಳಾಗಿರ್ಬೋದು, ಸಾರ್ವಜನಿಕರು ಬಂದಾಗ ಅವರಿಗೆ ಏನೆಲ್ಲ ವ್ಯಾಪಾರಕ್ಕೆ ಅವಕಾಶ ಬೇಕು ಅವೆಲ್ಲವನ್ನು ಕೂಡ ತೆರೆಯುವ ನಿಟ್ಟಿನಲ್ಲಿ ಇವತ್ತು ಬೇರೆ ಬೇರೆ ರೀತಿಯಾದಂಥ ಸೀರೆ ಆಗಿರ್ಬೋದು, ಇಳಕಲ್ಲ ಸೀರೆ ಆಗಿರ್ಬೋದು, ಅಥವಾ ಬೇರೆ ಬೇರೆ ನಿತ್ಯ ಉಪಯೋಗಿ ಜನರಿಗೆ ಏನು ಅವಶ್ಯಕ ವಸ್ತುಗಳು ಬೇಕಾಗ್ತದೆ ಅಂತ ಕೆಲವೊಂದು ಸಣ್ಣ ಪುಟ್ಟ ಮಳಿಗೆಗಳು ಕೂಡ ಇಲ್ಲಿ ತೆರೆದಿರುವಂಥದ್ದು. ಪುತ್ತೂರಿನ GL ಆಚಾರ್ಯ ಜ್ಯುವೆಲ್ಲರ್ಸ್ ಬಹಳ ಪ್ರಸಿದ್ಧಿ ಹೊಂದಿರುವಂತಹ ಚಿನ್ನದ ಮಳಿಗೆ. ಈ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ವಿದ್ಯಾವರ್ಧಕ ಸಭಾದ ಉಪಾಧ್ಯಕ್ಷರು ಆಗಿರುವ ಶ್ರೀಯುತ ಬಲರಾಮ ಆಚಾರ್ಯ ಇವರ ಒಂದು ಆಡಳಿತ ನಿರ್ದೇಶಕತ್ವದಲ್ಲಿ ನಡೆಯುತ್ತಿರುವಂತಹ ಪುತ್ತೂರಿನ GL ಆಚಾರ್ಯ ಜ್ಯುವೆಲ್ಲರ್ಸ್ ಅವರ ಒಂದು ಮಳಿಗೆಯು ಕೂಡ ಇಲ್ಲಿ ತೆರೆದಿರುವಂಥದ್ದು. ಹಾಗೆಯೇ ಬಾಲಾಜಿ ಪವರ್ ಸಿಸ್ಟಮ್, ಕಡಬ. ಸೊ ಬಾಲಾಜಿ ಪವರ್ ಸಿಸ್ಟಮ್ ಇದೆ, ಫೆಸ್ಟಾ ಸೋಲಾರ್ ಎನ್ನುವಂಥ ಒಂದು ವಿಶೇಷವಾದ ಟೆಕ್ನಾಲಜಿಯ ಸೋಲಾರ್ ಸಿಸ್ಟಮನ್ನು ಹೊಂದಿರುವಂತಹ ಅವರು ಕೂಡ ಮಳಿಗೆಯನ್ನು ತೆರೆದಿದ್ದಾರೆ. ಅದರ ಜೊತೆಗೆ ಸರ್ಫಾ ಕೋಟ್ಸ್ ಪೈಂಟ್ಸ್ನ ಒಂದು ಮಳಿಗೆ. ನಿಮ್ಮ ಮನೆಗೆ ಏನಾದರೂ ವಿಶೇಷವಾಗಿ ಪೈಂಟ್ಸ್ ಬೇಕಂತಿದ್ರೆ ನೋಡಿ, ಸರ್ಫಾ ಕೋಟ್ಸ್ ಪೈಂಟ್ಸ್ನವರು ಇಲ್ಲಿ ಮಳಿಗೆಯನ್ನು ತೆರೆದಿದ್ದಾರೆ. ಸೊ ಅದನ್ನು ಕೂಡ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬೋದು ನಿಮಗೆ. ಸೊ ಅದ್ರ ಜೊತೆಗೆ ಬೇರೆ ಬೇರೆ ರೀತಿಯಾದಂತಹ ಆಹಾರ ಮಳಿಗೆಗಳು, ಫುಡ್ ಫೆಸ್ಟ್, ಈ ಒಂದು ಕಬಡ್ಡಿ ಪಂದ್ಯಾಟಕ್ಕೆ ಆಗಮಿಸುವಂತಹ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ವಿಶೇಷವಾದಂತಹ ಫುಡ್ ಫೆಸ್ಟನ್ನು ಕೂಡ ಆಯೋಜಿಸಿರುವಂಥದ್ದು. ಕಾಮಧೇನು ಪೊಟ್ಯಾಟೊ ಟ್ವಿಸ್ಟರ್ ಇದೆ, ಭಾಳ ಚೆನ್ನಾಗಿದೆ ಪೊಟ್ಯಾಟೊ ಟ್ವಿಸ್ಟರ್. ಹೇಗಿದೆ ಪೊಟ್ಯಾಟೊ ಟ್ವಿಸ್ಟರ್? ಚೆನ್ನಾಗಿದೆಯಾ? ಯಾವ ಸ್ಕೂಲ್ ನಿಮ್ಮದು? ಇದೇ ಸ್ಕೂಲಿನ ಶ್ರೀರಾಮ್. ಸ್ವಯಂ ಸೇವಕರ ನೀವು ಪೊಟ್ಯಾಟೊ ಟ್ವಿಸ್ಟ್ ಬಂದರೆ ಟ್ವಿಸ್ಟರ್ ತಿಂದರೆ ಏನು? ನೀವೀಗ ಫ್ರೀ ಟೈಮಾ? ನಾವು ಮನೆಗೆ ಹೋಗೋರು. ಯಾವ್ದು ಜವಾಬ್ದಾರಿ ನಿಮಗೆ? ನಮಗೆ ಮೆರವಣಿಗೆ ಇದ್ದಿದ್ದ. ಹೇಗಾಯ್ತು ಕಬಡ್ಡಿ ಪಂದ್ಯ? ಚೆನ್ನಾಗಿತ್ತು, ಸೂಪರ್. ಅಲ್ವಾ? ನಾಳೆ ಬರ್ಲಿಕ್ಕೆ ಇದೆಯಾ? ಮನೆಯವರು ಬಂದಿದ್ದಾರಾ? ಇಲ್ಲ, ಇವತ್ತು ರಾತ್ರಿ ಬರ್ತಾರೆ. ಹಾಗೆಯೇ ಈಸಿ ಸ್ಕೇಲ್ಸ್ ಪುತ್ತೂರಿನ ಈಸಿ ಸ್ಕೇಲ್ಸ್ನವರು, ಸ್ಕೇಲ್ಗಳು, ತೂಕದ ಯಂತ್ರಗಳು. ಸೊ ಪುತ್ತೂರಿನ ಈಸಿ ಸ್ಕೇಲ್ಸ್ನವರು ಅವರ ಒಂದು ಮಳಿಗೆಯು ಕೂಡ ನೋಡ್ತಾ ಇದ್ದೇವೆ. ಹಾಗೆಯೇ ಈಚೆಗೆ ಬರೋದಿದ್ರೆ ಫ್ಲೇವರ್ಸ್ ಐಸ್ ಕ್ರೀಮ್, ಉಪ್ಪಿನಂಗಡಿಯ ಜನಪ್ರಿಯ ಒಂದು ಫ್ಲೇವರ್ಸ್ ಸಂಸ್ಥೆ. ಇವತ್ತು ಬೇರೆ ಬೇರೆ ಕಡೆ ಫ್ಲೇವರ್ಸ್ ಸಂಸ್ಥೆಯನ್ನು ಇಟ್ಕೊಂಡಿದೆ, ಫ್ಲೇವರ್ಸ್ ದಟ್ ಐಸ್ ಕ್ರೀಮ್. ಸೊ ಅವರ ಒಂದು ಮಳಿಗೆಯು ಕೂಡ ಇದೆ. ಕುಕ್ಕು, ನೀವು ಪುತ್ತೂರು ಜಾತ್ರೆಯಲ್ಲಿ ಎಲ್ಲ ನೋಡಿರ್ಬೋದು, ಕಾಯಿ ಕುಕ್ಕುದ ಐಸ್ ಕ್ರೀಮ್ ಭಾಳ ಇದರಲ್ಲಿ ಪ್ರಸಿದ್ಧಿ. ಇವರು ಫ್ಲೇವರ್ಸ್ ಐಸ್ ಕ್ರೀಮ್ನವರು, ಅವರ ಒಂದು ಮಳಿಗೆಯು ಕೂಡ ಇದೆ. ಚಿಲಿಪಿಲಿ ಸೋಡಾ ಶರ್ಬತ್ ಇದೆ. ಸೊ ಇದೆಲ್ಲ ಬೇರೆ ಬೇರೆ ಇವತ್ತು ಕಾರ್ಯಕ್ರಮಗಳು ಆಯೋಜಿಸುವಾಗ ಸೋಡಾ ಶರ್ಬತ್ಗಳಾಗಿರ್ಬೋದು, ಚರಂಬುರಿಗಳಾಗಿರ್ಬೋದು, ಸ್ವೀಟ್ ಕಾರ್ನ್ ಐಟಮ್ಗಳಾಗಿರ್ಬೋದು, ಅದರ ಜೊತೆಗೆ ಇವತ್ತು ಪೆಟ್ ಬರ್ಡ್ಸ್ ಮತ್ತು ಎನಿಮಲ್ಸ್ಗೆ ಸಂಬಂಧಿಸಿದಂಥ ಒಂದು ಸಂಸ್ಥೆಯವರು ಕೂಡ, ಅಕ್ವೇರಿಯಂಗೆ ಸಂಬಂಧಿಸಿದಂತಹ ಸಂಸ್ಥೆಯವರು ಕೂಡ ಒಂದು ಮಳಿಗೆಯನ್ನು ತೆರೆದಿರುವಂಥದ್ದು. ತಮ್ಮ ಮನೆಗೆ ಏನಾದರೂ ವಿಶೇಷವಾದಂತಹ ಅಕ್ವೇರಿಯಂ ಬೇಕೆಂದರೆ, ಸಣ್ಣ ಪುಟ್ಟ ಅಕ್ವೇರಿಯಂಗಳು, ಸಣ್ಣ ಮನೆಗೆ ಸಣ್ಣ ಅಕ್ವೇರಿಯಂ, ದೊಡ್ಡ ಮನೆಗೆ ದೊಡ್ಡ ಅಕ್ವೇರಿಯಂ ಬೇಕಿದ್ರೂ ಕೂಡ ಇಲ್ಲಿ ಒಂದು ಅಕ್ವೇರಿಯಂ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅದನ್ನು ಕೂಡ ನಿಮಗೆ ಮಾಹಿತಿಯನ್ನು ಪಡ್ಕೊಳ್ಬೋದು. ಹಾಗೆಯೇ ಹ್ಯಾಂಗ್ಯೋ ಐಸ್ ಕ್ರೀಮ್ನವರಿದ್ದಾರೆ. ಐಸ್ ಕ್ರೀಮ್ನ ಇವತ್ತು ವಿಶೇಷವಾಗಿ ಐಸ್ ಕ್ರೀಮ್ನಲ್ಲಿ ಪ್ರಸಿದ್ಧಿಗೊಂಡಿರುವಂತಹ ಹ್ಯಾಂಗ್ಯೋ ಐಸ್ ಕ್ರೀಮ್ನವರಿದ್ದಾರೆ. ಸೊ ಅವರು ಕೂಡ ಒಂದು ಮಳಿಗೆಯನ್ನು ತೆರೆದಿದ್ದಾರೆ. ಬಹುಶಃ ಹೇಗುಂಟು ಐಸ್ ಕ್ರೀಮ್ ವ್ಯಾಪಾರ? ಒಳ್ಳೆದುಂಟು. ಮಳೆ ಅಲ್ವಾ ಜೋರು? ಮಳೆ ಇದ್ರೂ ಕೂಡ ವ್ಯಾಪಾರ ಉಂಟು. ಐಸ್ ಕ್ರೀಮ್ ತಿಂತಾರಾ? ತಿಂತಾರೆ. ಮನೆ ಅಲ್ಬೇಡಿ? ಸತ್ಯ. ಯಾರು ತಿನ್ಲಿಕ್ಕೆ ಬರಬೇಕು ಅಂತ ಹೇಳುದಾ ಅಲ್ಲ ತಿಂತಾರ? ಸುದ್ದಿದವರೆಲ್ಲ ಬನ್ನಿ. ಸುದ್ದಿಯವರು ಮಾತ್ರ ಬಂದ್ರೆ ಎಷ್ಟು ವ್ಯಾಪಾರ ಆಗ್ತದೆ ನಿಮಗೆ? ಬೇರೆ ಜನರು ಬರ್ಬೇಕು, ಎಲ್ಲರೂ ಬನ್ನಿ. ನಮ್ಮ ಐಸ್ ಕ್ರೀಮ್ ಹಂಗೆ ಐಸ್ ಕ್ರೀಮ್ ಐಸ್ ಕ್ರೀಮ್ ಎಲ್ಲ ಎಂತ ಬೇಕು ಅಲ್ಲಿ ನೋಡಿ, ಎಲ್ಲ ಕೂಪನ್ ಉಂಟು. ಹೌದಾ? ದೊಡ್ಡದು ಹೌದಾ? ಯಾಕೆ ಮರೆ ಇವರ ಇಮೇಜ್ ಎಲ್ಲ ಯಾಕೆ? ಕ್ರಿಕೆಟ್ನವ್ರದ್ದೆಲ್ಲ ಅವ್ರದ್ದು ಸ್ಪಾನ್ಸರ್ ಉಂಟು. ಅವ್ರು ಬರೋದಿಲ್ಲ? ಅವ್ರು ಬರೋದಿಲ್ಲ. ಓಕೆ, ವ್ಯಾಪಾರ ಒಳ್ಳೇದುಂಟು. ಇದೆಯಾ? ನಾಳೆ ಕೂಡ ಇದ್ದೀವಿ. ಮಡ್ಕಾ ಸೋಡಾ ಮತ್ತು ಪುಲ್ಜರ್ ಸೋಡಾ ಭಾಳ ವಿಶೇಷವಾಗಿ ಇವತ್ತು ಇರುವಂಥದ್ದು. ಮಡ್ಕಾ ಸೋಡಾ ನೋಡಿ ಹೇಗೆ ಮಾಡಿಕೊಡ್ತಾ ಇದ್ದಾರೆ ಅಂತ. ಎಸ್, ಎಂಚುಂಟು ಮಡ್ಕಾ ಸೋಡಾ? ಈ ನಿಖಲು ಪನ್ಪುಣ ಬಾಕಿ ತಗಲಿಕ್ಕೆ ಬಾಕಿ ತಗಲ್ಲ ಬನ್ಪೆ ಖಾರ ಉಂಡಾ? ಖಾರ ಉಂಡು. ಖಾರದ ಬಯ್ಯನಾಗ ಜಾಸ್ತಿ ಪೋವಾ? ಜಾಸ್ತಿ ಪೋ ಅಂದ
ನಿರೀಕ್ಷಾತಿ ಜನಜ್ಜಿ ಬರ್ಸಾದೀಪ್ ಬರ್ಸಾದೀಪ್ ಅದೇ ನಿರೀಕ್ಷೆ- ಬೈಯನಾಗ ಬರ್ಬೇಕಂತೆ ಪನ್ನೀರ ಜೀವನ ಎಲ್ಲ ಜನ ಜಾಸ್ತಿ ಉಂಟು ಎಲ್ಲ ಸಂಡೇ ಅದ ಭಯಂಕರ ಜನ ಉಂಟು. ಪಂಡ ಬಾಡಿಗೆ ಜಾಸ್ತಿ ಉಂಟು ಪಂಡ ನಿರೀಕ್ಷೆ ಜಾತಿ ಜನ ಇಜ್ಜಿ ಆಗ್ಲೇ 25,000 30,000 ಬಂದು ನಿಂತೇರು ಒಂಜಿ 8,000 ಜನ ಇಜ್ಜಿ ಅಂದ ಬರ್ಬೇರು ತೂಕ ಆಯ್ತು ತೂಕ ತೂಕ ಎಸ್ ಎಸ್ ಸರ್ ನಮಸ್ತೆ ಹೇಗುಂಟು ಎಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ದು ನಾನು ವೀಕ್ಷಣೆ ಮಾಡ್ತಾ ಇದ್ದೇನೆ. ಜನ ಕಮ್ಮಿ ಆದರೂ ಕೂಡ ನಮ್ಮ ಉತ್ಸವ ಕಮ್ಮಿ ಆಗಲಿಲ್ಲ. ಕಡಿಮೆ ಆಗಲಿಲ್ಲ ಇಲ್ಲ, ಮಳೆ ಇನ್ನು ಕಮ್ಮಿ ಆಗ್ತದೆ. ನಾಳೆ ಇನ್ನಷ್ಟು ಜನ ಬರ್ತಾರೆ. ಆರೆಗೆ ಬೇಜಾರಾದಿಪ್ಪು ಎಲ್ಲ ಜನ ನಲ್ಲ ಬರ್ಪೇರು ಫಂಕ್ಷನ್ ನಲ್ಲ ಎಡ್ಡೆ ಆಪಲ್. ಥ್ಯಾಂಕ್ ಯು ಸರ್. ಎಸ್ ಸರ್ ಥ್ಯಾಂಕ್ ಯು ಸರ್. ಹಾಗೆಯೇ ಒಂದು ಫ್ರೂಟ್ಸ್ ಮಳಿಗೆ ಕೂಡ ಇದೆ. ನಿಮಗೆ ಇಲ್ಲಿ ಕಬಡ್ಡಿ ನೋಡಿ ಬಾಯಾರಿಕೆ ಆದರೆ ಇಲ್ಲಿ ಬಂದು ಫ್ರೂಟ್ಸನ್ನು ಸವಿಯಬಹುದು. ನೋಡಿ ಬಚ್ಚಂಗಾಯಿ, ಬೇರೆ ಬೇರೆ ರೀತಿಯ ಪೈನಾಪಲ್, ಬೇರೇನು ಬೇಕು, ಚರ್ಮುರಿ ಬೇಕಾದರೆ ಚರ್ಮುರಿ, ಸ್ವೀಟ್ ಕಾರ್ನ್ ಬೇಕಾದ್ರೆ ಸ್ವೀಟ್ ಕಾರ್ನ್, ಏನೆಲ್ಲ ಬೇಕು ಎಲ್ಲವೂ ಕೂಡ ಇದೆ ಇಲ್ಲಿ. ಸೊ ಅದನ್ನು ಕೂಡ ತಗೊಳ್ಬೋದು. ಇದು ಫುಡ್ ಕಾರ್ನಲ್ಲಿ ಈ ಥರ ಬಂದರೆ ಸೊ ಬಹಳ ವಿಶೇಷವಾಗಿ ಕಬಡ್ಡಿ ಪಂದ್ಯಾಟ ಆಯೋಜನೆ ಆಗುವಾಗ, ಇಷ್ಟು ದೊಡ್ಡ ಕಾರ್ಯಕ್ರಮ ಆಯೋಜನೆ ಆಗುವಾಗ ಇಲ್ಲಿ ಫಸ್ಟ್ ಏಡ್ ಸೆಂಟರ್ ಬೇಕಾಗೋದು ಬಹಳ ಅಗತ್ಯ. ಪ್ರಥಮ ಚಿಕಿತ್ಸಾ ವಿಭಾಗ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಕೊಯ್ಲ. ಸೊ ಇಲ್ಲಿನ ಪ್ರಥಮ ಚಿಕಿತ್ಸಾ ವಿಭಾಗದ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಇವರ ವತಿಯಿಂದ ಇವತ್ತು ಪ್ರಥಮ ಚಿಕಿತ್ಸಾ ವಿಭಾಗವನ್ನು ಕೂಡ ತೆರೆದಿರುವಂಥದ್ದು. ಯಾವುದೇ ರೀತಿಯಾದಂತಹ ಗಾಯಗಳು, ಕಬಡ್ಡಿ ಆಡುವಂತಹ ವೇಳೆಯಲ್ಲಿ ಗಾಯಗಳು ಉಂಟಾಗದಾಗ ಅಥವಾ ಈ ಇಡೀ ಪರಿಸರದಲ್ಲಿ ಏನಾದರೂ ತೊಂದರೆಗಳು ಉಂಟಾದಾಗ ಸೊ ಅವರಿಗೆ ಫಸ್ಟ್ ಏಡನ್ನು ಕೊಡುವಂತಹ ಒಂದು ಪ್ರಥಮ ಚಿಕಿತ್ಸೆಯನ್ನು ಕೊಡುವಂತಹ ಒಂದು ಕೆಲಸವನ್ನು ಇಲ್ಲಿನ ಸಿಬ್ಬಂದಿಯವರು ಕೂಡ ಮಾಡ್ತಾ ಇರುವಂಥದ್ದು. ಅದಕ್ಕಾಗಿ ವಿಶೇಷವಾಗಿ ಬೆಳಗ್ಗಿನಿಂದಲೇ ಅವರು ಇದ್ದು ಆ ಒಂದು ನಿಗಾವನ್ನು ವಹಿಸ್ತಾ ಇದ್ದಾರೆ. ಮಳಿಗೆಗಳನ್ನು ವೀಕ್ಷಣೆ ಮಾಡ್ತಾ ಜೊತೆಗೆ ನಮ್ಮ ಜೊತೆಗೆ ಇವರು ರಾಮಕುಂಜೇಶ್ವರ ವಿದ್ಯಾವರ್ಧಕ ಸಭಾದ ಆಡಳಿತ ಸಮಿತಿಯವರು ಕೂಡ ಇದ್ದಾರೆ. ಶ್ರೀಯುತ ನಾರಾಯಣ್ ಭಟ್ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಾಗ್ತುಂಟು ಸರ್ ಕಬಡ್ಡಿ ಪಂದ್ಯ? ಬೆಳಗ್ಗೆ ವರುಣನ ಅವಕೃಪೆಗೆ ಒಳಗಾಗಿದ್ದೆವು, ಆದರೂ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ. ಈಗ ಚೆನ್ನಾಗಿ ನಡೀತಾ ಉಂಟು. ಊರಿನ ಪರವೂರಿನ ಹಲವು ಕಬಡ್ಡಿಯ ಅಭಿಮಾನಿಗಳು ನಮ್ಮ ಜೊತೆಗೆ ಬರ್ತಾ ಇದ್ದಾರೆ. ಅದು ತುಂಬ ಸಂತೋಷ ಕೊಟ್ಟಿದೆ. ಇವತ್ತು ರಾತ್ರಿ ಕೂಡ ವಿಶೇಷವಾದಂಥ ಕಾರ್ಯಕ್ರಮ ಉಂಟು. ಎಲ್ಲರೂ ಕೂಡ ಮಳೆಗೆ ಹೆದರಬೇಡಿ, ಪ್ರಕೃತಿಯ ಒಡನೆ ಇದ್ದುಕೊಂಡು ನಾವು ಈ ಒಂದು ಕಬಡ್ಡಿ ಪಂದ್ಯಾಟವನ್ನು ಆಸ್ವಾದಿಸಬೇಕು ಅಂತ ನಾವು ಸರ್ವರಲ್ಲಿ ಕೂಡ ವಿನಂತಿಸ್ತಾ ಇದ್ದೇವೆ. ಓಕೆ ಸರ್, ತಮ್ಮ ನಿರೀಕ್ಷೆ ತುಂಬ ಮಟ್ಟದಲ್ಲಿ ಇತ್ತು. ಮಳೆ ಎಲ್ಲ ಇಲ್ಲದಿದ್ದರೆ ತುಂಬ ಮಟ್ಟದಲ್ಲಿ ಈ ಒಂದು ಮಳಿಗೆಗಳಾಗಿರ್ಬೋದು, ಸಾಂಸ್ಕೃತಿಕ ಉತ್ಸವಗಳಾಗಿರ್ಬೋದು, ಕಬಡ್ಡಿ ಪಂದ್ಯಾಟ ಆಗಿರ್ಬೋದು, ಒಟ್ಟು ಒಂದು ಸಾರ್ವಜನಿಕರಿಗೆ ಒಂದು ವ್ಯವಸ್ಥಿತವಾದಂತಹ ಒಳ್ಳೆಯ ರೀತಿಯಾದಂತಹ ಕಾರ್ಯಕ್ರಮ ಕೊಡಬೇಕು ಅಂತ ನಿರೀಕ್ಷೆ ಇತ್ತು. ಬಹುಶಃ ಈ ಮಳೆಯಿಂದಾಗಿ ತಮ್ಮ ನಿರೀಕ್ಷೆಗೆ ಒಂದಷ್ಟು ಹಿನ್ನಡೆ ಆಗಿದೆ ಅಂತ. ಖಂಡಿತ. ಯಾಕೆಂದರೆ ಪ್ರಕೃತಿಯನ್ನು ನಾವು ಯಾವುದೇ ರೀತಿಯ ತಡೆ ಒಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬೇರೆಲ್ಲ ವ್ಯವಸ್ಥೆಗಳನ್ನು ನಾ ಭೂತೋ ನಾ ಭವಿಷ್ಯತಿ ಅನ್ನೋಂಥ ರೀತಿಯಲ್ಲಿ ನಾವೆಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ಅಂತ ಪ್ರಕೃತಿಯ ಜೊತೆಗೆ ನಾವು ಹೊಂದಾಣಿಕೆ ಮಾಡಿಕೊಂಡು ಬದುಕಬೇಕಷ್ಟೇ ಹೊರತು ಅದಕ್ಕಿಂತ ಭಿನ್ನವಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ತೊಂದರೆ ಇಲ್ಲ, ಮಳೆ ಬೇಕಾದ್ದೇ ನಮಗೆ. ನಾವು ಇದರ ಜೊತೆಗೆ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಆಸ್ವಾದಿಸಬೇಕು ಅಂತ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮಳಿಗೆಗಳನ್ನು ವೀಕ್ಷಿಸ್ತಾ ಹೋಗುವ ಇನ್ನೊಂದಷ್ಟು ಮಳಿಗೆಗಳಿವೆ. ಆಕರ್ಷಣ್ ಇಂಡಸ್ಟ್ರೀಸ್, ಪುತ್ತೂರಿನ ಹೆಸರಾಂತ ಕನ್ಸ್ಟ್ರಕ್ಷನ್ನ ಒಂದು ಸಂಸ್ಥೆ ಆಕರ್ಷಣ್ ಇಂಡಸ್ಟ್ರೀಸ್ನವರು ಮಳಿಗೆ ಅಂತ ತೆರೆದಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ವಿಶೇಷವಾದಂತಹ ಸಹಕಾರವನ್ನು ಕೊಟ್ಟಿರುವಂಥದ್ದು ಆಕರ್ಷಣ್ ಇಂಡಸ್ಟ್ರೀಸ್ನವರು. ಅವರ ವಿಶೇಷವಾದಂತಹ ಕಂಪೌಂಡ್, ಮನೆಯ ಕಂಪೌಂಡ್ ಆಗಿರ್ಬೋದು, ಕುಳಿತುಕೊಳ್ಳುವಂಥ ಆಸನದ ವ್ಯವಸ್ಥೆಗಳಾಗಿರ್ಬೋದು, ಕಂಬಗಳಾಗಿರ್ಬೋದು. ಎಸ್, ಇದು ಇವತ್ತು ಏನು ಪೆಪ್ಪರ್ಗೆ, ಕಾಳು ಮೆಣಸಿಗೆ ಬೇಕಾಗುವಂಥ ಕಂಬಗಳು, ಪಿಲ್ಲರ್ಗಳಾಗಿರ್ಬೋದು, ಕಂಪೌಂಡ್ ಆಗಿರ್ಬೋದು. ಭಾಳ ಖುಷಿ ಇಲ್ಲಿ ಕೂತ್ಕೊಳ್ಳಿಕ್ಕೆ. ನಮಸ್ತೆ ಅಣ್ಣ, ಬಲೆ ಕುಳ್ಳೆ ಲಂಚ ಉಂಟು ವ್ಯಾಪಾರ ಅವರ ವ್ಯಾಪಾರ ಉಂಟು ವ್ಯಾಪಾರ ಅಡ್ಡ ಉಂಟು. ಎಸ್, ವ್ಯಾಪಾರ ನಿಕ್ಲಿ ಮುಳ್ಳು ಇನಿ ಬತ್ತನಾಗ್ಲಿ ಕೊರೊಂದಿಲ್ಲ ಪೂರ ಮಾಹಿತಿ ಪೂರ ಕೊರೊಂದಿಲ್ಲ. ಹಾಂ ಪೂರ ಕೊರೊಂದಿಲ್ಲ. ಎಸ್, ಬತ್ತಿದ್ದೀರಾ ಪೂರಡತಿ. ಹಾಂ, ಎಸ್, ಆಕರ್ಷಣ್ ಇಂಡಸ್ಟ್ರೀಸ್ ಮುಕ್ರಂಪಾಡಿ ಎಸ್ ಎಂಗ್ಲ ಪೂರ ಉಂಟು. ಅಡಿ ವಾಲು, ಪೆಪ್ಪರ್ ಪೋಲು, ಬುಕ್ಕ ಕಂಪೌಂಡ್ ಡಿಸೈನು ಇಲ್ಲಿ ರೆಡಿ ಮಾಡಿ ಇಲ್ಲಿ ಬುಕ್ಕ ಬೇಲಿ ಕಂಬ ಪೂರ ಉಂಟು ಎಂಗ್ಲ ನಾಯಿ ತಗೋಡು ರೆಡಿ ಮಾಡ್ತು ಕೊರ್ಪಾರ ಓವರ್ ರೆಡಿ ಅಂತ ಕೊರಪ ಎಂಗ್ಲು ಓ ಅಳತೆಗೆ ಬೋರ್ಡು ಆಯ್ಕೆ ಅಳತೆ ಹಾಕಿ. ಎಸ್, ಥ್ಯಾಂಕ್ ಯು. ಅದರ ಜೊತೆಗೆ ಅಕ್ಷಯ ಆರ್ಗಾನಿಕ್ ಕಾಂಪೋಸ್ಟ್, ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯಿಂದ ಮಾನ್ಯತೆ ಪಡೆದಿರುವ ಸಾವಯವ ಗೊಬ್ಬರ, ಕುಂದಾಪುರ ತಾಲೂಕಿನ ಉಡುಪಿ ಜಿಲ್ಲೆಯ ಕುಂದಾಪುರದ ಅಕ್ಷಯ ಆರ್ಗಾನಿಕ್ ಕಾಂಪೋಸ್ಟ್ನವರು ಕೂಡ ಇವತ್ತು ಅವರ ವಿಶೇಷವಾದಂಥ ಪ್ರಾಡಕ್ಟ್ಗಳನ್ನು ಇಲ್ಲಿ ತಮ್ಮ ಮಳಿಗೆಗಳನ್ನು ತೆರೆಯುವುದರ ಮುಖಾಂತರವಾಗಿ ಪರಿಚಯಿಸ್ತಾ ಇದ್ದಾರೆ. ಸೊ ಅದನ್ನು ಕೂಡ ತಾವು ಮಾಹಿತಿ ಪಡ್ಕೊಳ್ಬೋದು ಮತ್ತು ಖರೀದಿಸಿಕೊಡ್ಬೋದು ಕೂಡ ಬೇರೆ ಬೇರೆ ರೀತಿಯಾದಂಥ. ಅದರ ಜೊತೆಗೆ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆ ಇವರ ವಿಶೇಷವಾದಂಥ ಒಂದು ಮಳಿಗೆ ಇದೆ. ಸೂಪರ್, ಅವರ ಏನು ಪ್ರಾಜೆಕ್ಟ್ಗಳಿವೆ ಬಹುಶಃ ಅದನ್ನು ಇವತ್ತು ಪ್ರದರ್ಶಿಸಿದ್ದರು. ನಮಸ್ತೆ, ಬನ್ನಿ. ಏನಿದು ಇಲ್ಲಿ ಮಳಿಗೆ ಅಂತ ಇರೋದು, ಏನು ತೋರಿಸ್ತಿದ್ದೀರಿ? ಇದು ನಾವು ಮಾಡಿದಂಥ ಸೈನ್ಸ್ ಪ್ರಾಜೆಕ್ಟ್ಸ್ಗಳು. ಓಕೆ. ಸೊ ಡಿಫ್ರೆಂಟ್ ನಾವು
ಇಲ್ಲಿ ನಮ್ಮ ಸಿಲೆಬಸಲ್ಲಿ ಇರುವಂಥದ್ದು ಅದಕ್ಕೆ ರಿಲೇಟೆಡ್ ಯಾವುದೆಲ್ಲ ಪ್ರಾಜೆಕ್ಟ್ಸ್ ಇದೆ ಅದನ್ನೆಲ್ಲ ಮಾಡಿರುವಂಥದ್ದು ನಾವು. ಓಕೆ, ಏನೆಲ್ಲ ಇದೆ ಪ್ರಾಜೆಕ್ಟ್ಗಳು? ಸೊ ಇದು ರೇಂಜ್ ಫೈಂಡರ್ ಅಂತ. ಸೊ ಈಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ನಮಗೆ ಹೈಟ್ ಮೆಜರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಅಲ್ಲಿ ಸೆನ್ಸರ್ಸ್ ಮತ್ತು ಲೇಸರ್ಸ್ ಎಲ್ಲ ಯೂಸ್ ಮಾಡಿ ನಾವು ಹೈಟನ್ನು ಮೆಜರ್ ಮಾಡ್ತದೆ ಅದು. ಇದು LVM-3 M4 ರಾಕೆಟ್ ಲಾಂಚ್ ವೆಹಿಕಲ್ ಇಸ್ರೋದು. ಸೊ ಚಂದ್ರಯಾನ್ 2 ಮತ್ತು ಚಂದ್ರಯಾನ್ 3 ಯೂಸ್ ಮಾಡಿದಂಥ ಲಾಂಚ್ ವೆಹಿಕಲ್. ಸೊ ಅದರ ರೆಪ್ಲಿಕಾ ಒಂದು ಕ್ರಿಯೇಟ್ ಮಾಡಿದ್ದೇವೆ ನಾವಷ್ಟೇ. ಅದು ಹೈಡ್ರಾಲಿಕ್ ವೇಯಿಂಗ್ ಮಿಷಿನ್ ಅಂತ. ಸೊ ಈ ನಾರ್ಮಲ್ ವೇಯಿಂಗ್ ಮಿಷನ್ ಎಲ್ಲ ನಮಗೆ ಎಂಥರ ಎಲೆಕ್ಟ್ರಿಕ್ ಎನರ್ಜಿ ಯೂಸ್ ಆಗ್ತದೆ. ಅದ್ರಲ್ಲಿ ನಾವು ಜಸ್ಟ್ ಒಂದು ಮಾಸನ ಇಟ್ಟರೆ ನಾವು ಅಲ್ಲಿ ಫ್ಲೂಯಿಡ್ ಪ್ರೆಷರ್ನಿಂದ ನಾವು ವೇಟನ್ನು ಮೆಜರ್ ಮಾಡ್ಬೋದು ಅದರಲ್ಲಿ. ಅದು ಆಟಮ್ಸ್ ಮತ್ತು ಪೀರಿಯಡ್ ಟೇಬಲ್ನ ರೆಪ್ರೆಸೆಂಟೇಷನ್. ದಟ್ಸ್ ಅಲ್ಲಿ ಒಂದು ಸ್ಟೇಷನರಿ ವೇವ್ಸ್ ಅಂತ. ಸೊ ಒಂದು ಕರೆಂಟ್ ಕ್ರಿಯೇಟ್ ಮಾಡಿ ವೈಬ್ರೇಷನ್ ಕ್ರಿಯೇಟ್ ಮಾಡಿ ವೇವ್ಸ್ ಹೇಗೆ ಸ್ಟೇಷನರಿ ಅಂದರೆ ಸ್ಟ್ಯಾಂಡಿಂಗ್ ವೇವ್ಸ್ ಅಂತ ಕರಿತೇವೆ ಅದನ್ನು, ಅದು ಹೇಗೆ ಕ್ರಿಯೇಟ್ ಆಗ್ತದೆ ಅಂತ ನಾವು ತೋರಿಸಿರುವಂಥದ್ದಲ್ಲಿ. ಅಂದರೆ ನೀವೇನು ಪ್ರಾಜೆಕ್ಟ್ಗಳು ಮಾಡಿದರೆ ಅದರ ಮೇಜರ್ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಇಲ್ಲಿ ಇಟ್ಕೊಂಡಿದ್ದೀರಾ. ಯಾರು ನಿಮಗೆ ಮಾರ್ಗದರ್ಶನ ಕೊಡ್ತಾ ಇರುವವರು? ನಮ್ಮ ಕಾಲೇಜಿನ ಫಿಸಿಕ್ಸ್ ಸರ್ ಮತ್ತು ಕೆಮಿಸ್ಟ್ರಿ ಸರ್. ಎಷ್ಟು ಮಂದಿ ಇದ್ದೀರಿ ನಿಮ್ಮ ತಂಡದಲ್ಲಿ? 6 ಜನ ಇದ್ದೇವೆ ನಾವು. ಯಾರೆಲ್ಲ ಹೆಸರು ಹೇಳ್ಬೋದಾ? ಮೋಕ್ಷಿತ್, ಹಿತೇಶ್, ನಿಖಿಲ್, ನಿತಿನ್, ದೀಕ್ಷಿತ್ ಆ್ಯಂಡ್ ಮೈ ಸೆಲ್ಫ್ ಪ್ರಣಾಮ್ ಮಿತ್ರ. ಥ್ಯಾಂಕ್ ಯು. ಅಕ್ಷರ ಪುಸ್ತಕ ಮಳಿಗೆಯವರು ವೈಭವ ಸಂಕೀರ್ಣ ಮೈನ್ ರೋಡ್ ಕಡಬದ ಅಕ್ಷರ ಪುಸ್ತಕ ಮಳಿಗೆಯವರು ಕೂಡ ವಿಶೇಷವಾದಂಥ ಪುಸ್ತಕ ಮಳಿಗೆಯನ್ನು ತೆರೆದಿದ್ದಾರೆ. ಮಕ್ಕಳಿಗೆ ಇವತ್ತು ಮೊಬೈಲ್, ಕಂಪ್ಯೂಟರ್, TV ಬಂದ ನಂತರ ಓದುವಂಥ ಪುಸ್ತಕಗಳು ಕಡಿಮೆ. ಆದರೆ ಓದಬೇಕು, ಜ್ಞಾನಿಗಳು ಹೇಳುವಂತಹ ರೀತಿಯಲ್ಲಿ ನಮ್ಮ ತಲೆಯಲ್ಲಿ ಜ್ಞಾನ ಉಳಿಯಬೇಕು ಅಂತ ಇದ್ದರೆ ಪುಸ್ತಕಗಳನ್ನು ಓದಬೇಕು. ಹಾಗಾಗಿ ಎಷ್ಟೋ ರೀತಿಯಾದ ಒಳ್ಳೆಯ ಪುಸ್ತಕಗಳು ಇವರ ಮಳಿಗೆಯಲ್ಲಿ ಕೂಡ ಇದೆ. ತಾವು ನೋಡ್ಬೋದು, ಬೇಕು ಅಂತಿದ್ರೆ ಕೇಳ್ಬೋದು, ತಗೊಳ್ಬೋದು, ಓದ್ಬೋದು. ಅಕ್ಷಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಅಕ್ಷಯ ಎಜುಕೇಷನಲ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು, ಬಹುಶಃ ಇವರ ಒಂದು ಅಕ್ಷಯ ಸಮೂಹ ಸಂಸ್ಥೆಯ ಒಟ್ಟು ವೃತ್ತಿಪರ ಪದವಿ ಏನು ಕೋರ್ಸ್ಗಳಿವೆ. ಬಹುಶಃ ಅದರ ವಿಶೇಷವಾದಂಥ ಮಾಹಿತಿಯನ್ನು ಕೊಡುವಂತಹ ಅಕ್ಷಯ ಕೆರಿಯರ್ ಅಕಾಡೆಮಿ ಆಗಿರ್ಬೋದು, ಅಕ್ಷಯ ಕಾಲೇಜುಗಳಾಗಿರ್ಬೋದು, ಅಕ್ಷಯ ಫ್ಯಾಷನ್ ಡಿಸೈನ್ ಆಗಿರ್ಬೋದು, ಅದರ ಜೊತೆಗೆ ಬೇರೆ ಬೇರೆ ರೀತಿಯಾದಂಥ ಅವರ ಪ್ರೊಫೆಷನಲ್ ಡಿಗ್ರಿ ಕೋರ್ಸಸ್ಗಳಿವೆ. ಸೊ ಅದಕ್ಕೆ ಬೇಕಾದಂಥ ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಇರುವಂಥ ಒಂದು ಮಳಿಗೆ ಇದೆ. ಹಾಗೆಯೇ ಜ್ಞಾನ ಸುಧಾ ವಿದ್ಯಾಲಯ ಕಡಬ, ನರ್ಸರಿ ಟೀಚರ್ ಟ್ರೈನಿಂಗ್ ಸೆಂಟರ್, ಹೈಟೆಕ್ ಕಂಪ್ಯೂಟರ್ ಅಕಾಡೆಮಿ ಅಲಂಕಾರ್. ಸೊ ಅವರು ಕೂಡ ಒಂದು ಮಳಿಗೆ ಅಂತ ಬರುತ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಶ್ರೀನಿವಾಸ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಳಚಿಲ್ ಮಂಗಳೂರು ಅವರು ಕೂಡ ಮಳಿಗೆ ಅಂತ ಇರಿದು ಅವರ ಮಾಹಿತಿಯನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಡಾಕ್ಟರ್ ಕೇರ್ ಅಕ್ಯುಪ್ರೆಷರ್ ಥೆರಪಿ ಮೆಷಿನ್. ಸೊ ನಾವು ನೋಡಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಇವತ್ತು ರೋಗಗಳಿಗೆ ಅಕ್ಯುಪ್ರೆಷರ್ ಬಹಳ ಉಪಯುಕ್ತವಾದಂತಹ ಒಂದು ವಿಧಾನ ಅಂತ ತಿಳ್ಕೊಂಡಿದ್ದೇವೆ. ಹಾಗಾಗಿ ಸಾಕಷ್ಟು ಮಂದಿ ಇದರ ಪ್ರಯೋಗವನ್ನು ಕೂಡ ಮಾಡ್ತಾಯಿದ್ದಾರೆ. ಡಾಕ್ಟರ್ ಕೇರ್ ಎನ್ನುವಂಥ ಒಂದು ಅಕ್ಯುಪ್ರೆಷರ್ ಮೆಷಿನ್ ಅವರು ಕೂಡ ಇವತ್ತು ಮಳಿಗೆಯಲ್ಲಿ ತೆರೆದಿದ್ದಾರೆ. ಮಂಗಳೂರು ಶ್ರೀದೇವಿ ಚರ್ಮುರಿ ಇಜ್ಜಿ ಅಂದ ನಮ್ಮ ಏಳ ಇಜ್ಜಿ ಮಾರ್ರೆ ಕಾರ್ಯಕ್ರಮ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಚರ್ಮುರಿ ಬೇಕೇ ಬೇಕು. ಎಂಚೊಂಡಕ್ಕ ಚರ್ಮುರಿದ ವ್ಯಾಪಾರ ಸಾಧಾರಣ ಮಳೆ ಬಂದ ಕಾರಣ ಇಲ್ಲ, ಒಳ್ಳೆ ರೈಸ್ತಿತ್ತು ದೇವರ. ಈಗ ಸಂಜೆ ಆಗುವ ಸ್ವಲ್ಪ ಜನ ಬರ್ಬೋದು. ಹೌದು, ದೇವರ ಅನುಗ್ರಹ ಮತ್ತೆ ಇಲ್ಲಿಯ ವಾತಾವರಣ. ರಾಮಕುಂಜೇಶ್ವರ ನನ್ನ ಅಕ್ಕನಿಗೆ ಬಂದದ್ದು ಆರ್ಡ್ರ್, ಲಕ್ಷ್ಮಿ ಅಕ್ಕನಿಗೆ ಬಂದದ್ದು ನನ್ನ ಅಕ್ಕನಿಗೆ. ಈಗ ಅಕ್ಕ ಅಲ್ಲಿ ಪುತ್ತೂರಿಗೆ ಹೋಗಿದ್ದಾರೆ, ಆಗ ನಾನು ನಿಂತಿದ್ದೇನೆ. ಆಯ್ತು. ಹಾಗೇನೆ ಕಲ್ಪವೃಕ್ಷದವರ ಅವಿಲ್ ಮಿಲ್ಕ್ ಇದೆ, ಜ್ಯೂಸ್ ಸೆಂಟರ್ ಮತ್ತು ಅವಿಲ್ ಮಿಲ್ಕ್. ಕಲ್ಪವೃಕ್ಷದವರ ಅವಿಲ್ ಮಿಲ್ಕ್ ತಿನ್ನೋಣಂತೆ ಹೊರತು ಬೋರ್ಡು. ಅವಿಲ್ ಮಿಲ್ಕ್ ಹೇಗುಂಟು ಸರ್? ತೊಂದರೆ ಇಲ್ಲ, ಮಳೆ ಇದೆ. ಮಳೆ ಎಲ್ಲ ಇದ್ದರೆ, ಬಿಸಿಲಿದ್ದರೆ ಒಳ್ಳೆ ವ್ಯಾಪಾರ ಇತ್ತು. ನಾಳೆ ಆದರೂ ಬಿಸಿಲು ಬರಲಿ ಅಂತ ನಾವು ಕಾಯ್ತಿದ್ದೇವೆ. ಹಾಗೆ ಮಹಾಲಕ್ಷ್ಮಿಯ ಚರ್ಮುರಿಯವರು ಕೂಡ ಚರ್ಮುರಿ ತಿಂದಿದ್ದಾರೆ. ಇಲ್ಲಿ ನಮ್ಮ ಹೊನ್ನಪ್ಪಣ್ಣ ಇದ್ದಾರೆ, ಕರಾವಳಿ ಸ್ವೀಟ್ಗಾರನ ಹೊನ್ನಪ್ಪಣ್ಣ ಇದ್ದಾರೆ. ಸ್ವೀಟ್ ಕಾರ್ನ ಹೊನ್ನ ಬೇರೆ ಎಂಚುಂಡು ಬೇರೆ ತೊಂದರೆ ಇಜ್ಜಿ ಬೇರೆ ಉಂಡು. ವರ್ಷ ಬರ್ತದ ಪೂರ ಕಡಿಮೆ ಬಾರಿ ಅಲ್ಲ ಬರೋದಿಲ್ಲ ಬರೋದಿಲ್ಲ ಇತ್ತೆ ಶುರು ಆಪಣದ ಪ್ರೋಗ್ರಾಮು ಬರೋದು. ಹಾಗೆಯೇ ನಂದಿಯವರ ಲೈಮ್ ಸೋಡಾ ಶರ್ಬತ್ ಇದೆ. ಖಾರ ಹುಳಿ ಚೀಪೆ ಸೋಡಾ ಶರ್ಬತ್ಗಳಿದೆ. ನಂದಿಯವರ ಸೋಡಾ ಶರ್ಬತ್ತು. ಹಾಗೆ ರಾಮಕುಂಜ ಫಾಸ್ಟ್ ಫುಡ್, ಗೋಬಿ ಮಂಚೂರಿ ಆಗಿರ್ಬೋದು, ಫ್ರೈಡ್ ರೈಸ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಏನು ತಿಂಡಿಗಳನ್ನು ಅವೇ ಪಾಡೊಂದುಲ್ಲೇರು ಬೆಚ್ಚ ತಿಂಡಿ ಮಲ್ತು ಕೋರೋದಿಲ್ಲೇರು. ಗೋಬಿ ಮಂಚೂರಿ,
ಬೆಚ್ಚ ಬೆಚ್ಚ ತಿಂಡಿ ಮಲ್ತು ಕೊರೊಂದುಲ್ಲೇರು ಅಂಚನೆ ಬುಕ್ಕೋರಿ ಚರಂಬುರ್ದಾರಲ್ಲೇರು. ವಿದ್ಯಾ ಸಮೃದ್ಧಿ ಕಾಣಿಯೂರು ಕಡಬ. ಸೊ ಇವರೊಂದು ಮಳಿಗೆಯು ಕೂಡ ಇದೆ. ಬಹುಶಃ ಪ್ರೌಢಶಾಲಾ ಶಿಕ್ಷಕರು ಅಥವಾ ಸೊ ಏನು ಅಂತ ಅವರ ಹತ್ರ ಕೇಳೋಣ. ಸರ್ ನಮಸ್ತೆ. ಸರ್ ಏನು ವಿದ್ಯಾ ಸಮೃದ್ಧಿ ಸಂಸ್ಥೆ? ನಮಸ್ತೆ ಸರ್. ಇದು ನಾವು ಈಗ ಕರ್ನಾಟಕದಲ್ಲಿರುವಂಥ ಕನ್ನಡ ಮೀಡಿಯಂ ಮಕ್ಕಳಿಗೆ ಮತ್ತು ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಅತ್ಯಂತ ಹಿಸ್ಟ್ರಿಯಲ್ಲೇ ಲೋ ಪ್ರೈಸಾಗಿ ನಾವು ಒಂದು ಆ್ಯಪ್ ರೆಡಿ ಮಾಡ್ತಾ ಇದ್ದೇವೆ SSLC ಮಕ್ಕಳಿಗೆ. ಸೊ ಸ್ಟಾರ್ಟಿಂಗಲ್ಲಿ ನಾವೀಗ 3 ಸಬ್ಜೆಕ್ಟ್ ಮಾಡ್ತಾ ಇದ್ದೇವೆ. ಕನ್ನಡ ಮೀಡಿಯಮಿಗೆ ಮತ್ತು ಇಂಗ್ಲೀಷ್ ಮೀಡಿಯಂ ಸೆಪ್ರೇಟಾಗಿ ಕನ್ನಡ ಮ್ಯಾಥ್ಸ್ ಸೈನ್ಸ್ ಮತ್ತು ಇಂಗ್ಲೀಷ್ ಸಬ್ಜೆಕ್ಟಿಗೆ ನಾವು ಆ್ಯಪ್ ರೆಡಿ ಮಾಡ್ತಿದ್ದೇವೆ. ಸೊ 12 ತಾರೀಕಿಗೆ ನಮ್ಮದು ಲಾಂಚಿಂಗ್ ಇದೆ. ಸೊ ಕಬಡ್ಡಿ ಮಕ್ಕಳಿಗೆ ಇದರಲ್ಲಿ ಆಫರ್ ಕೂಡ ಇಟ್ಟಿದ್ದೇವೆ ನಾವು. ನಮ್ಮ ಪ್ರೈಸ್ ಬಂದು ಖಾಲಿ 5,999 ವಿತ್ ಟ್ಯಾಕ್ಸ್. ಈ ಸರ್ತಿ ನಾವು ಟ್ಯಾಕ್ಸ್ ಕೂಡ ಲಾಂಚಿಂಗ್ ಪ್ರೈಸಾಗಿ ನಾವೇ ಕೊಡ್ತಾ ಇದ್ದೇವೆ. ಸೊ SSLC ಮಕ್ಕಳಿಗೆ ಯೂಸ್ ಆಗಲಿ ಅಂತೇಳಿ ನಾವು ದಕ್ಷಿಣ ಕನ್ನಡದಲ್ಲಿ ಪ್ರಥಮ ಬಾರಿಗೆ ನಾವು ಈ ಆ್ಯಪನ್ನು ರೆಡಿ ಮಾಡ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಹಾಗೆಯೇ ಇನ್ನೊಂದು ಇಲ್ಲಿ ಬಿಸಿ ಬಿಸಿಯಾದ ತಿಂಡಿ, ಪೋಡಿ, ಬಾಳೆಕಾಯಿ ಪೋಡಿ, ಬಾಳೆ ಹಣ್ಣಿನ ಪೋಡಿ. ಸೊ ಅದನ್ನು ಮಾಡಿಕೊಡುವಂಥ ಒಂದು ಮಳಿಗೆಯು ಕೂಡ ಇದೆ. ಹಾಗೆ ಬೇರೆ 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 ಪೈನಾಪಲ್ ಆಗಿರ್ಬೋದು, ನೀರಲ್ಲಿ ಹಾಕಿದ ಪೈನಾಪಲ್, ನೆಲ್ಲಿಕಾಯಿ ಇಂಥ ಐಟಮ್ಗಳು, ಬಚ್ಚಂಗಾಯಿ ಆಗಿರ್ಬೋದು. ಸೊ ಈ ಒಂದು ಐಟಮ್ ಬೊಂಡ ಕೂಡ ಇದೆ. ಯಸ್, ಬೊಂಡ ಬೇಕು ಅಂತ ಇದ್ದರೆ ನಿಮಗೆ ಕೊಡಬೇಕಂದ್ರೆ ಇಲ್ಲಿ ಬರ್ಬೋದು. ಬೊಂಡದ ಮಳಿಗೆಯು ಕೂಡ ಇದೆ. ಇದು ರಾಮಕುಂಜೇಶ್ವರ ವಿದ್ಯಾಸಂಸ್ಥೆಯ ಕ್ರೀಡಾಂಗಣದಲ್ಲಿ ಮೈಸೂರು ವಿಭಾಗ ಮಟ್ಟದ ಕಬಡ್ಡಿ ಪಂದ್ಯಾಟ, ಅದರ ಜೊತೆಗೆ ಒಂದಷ್ಟು ವಾಣಿಜ್ಯ, ವ್ಯಾಪಾರ, ಕೃಷಿ ಮತ್ತು ಶೈಕ್ಷಣಿಕ ಮೇಳಗಳ ಜೊತೆಗೂಡಿ ಇವತ್ತು ಸಾರ್ವಜನಿಕರಿಗೆ ಭರಪೂರವಾದಂತಹ ಮನೋರಂಜನೆ, ಹಾಗೆ ವ್ಯವಹಾರ ಕ್ಷೇತ್ರದ ಒಂದು ರೀತಿಯ ವ್ಯಾಪಾರ ಮಳಿಗೆಗಳಾಗಿರ್ಬೋದು, ಹಾಗೆ ಕಬಡ್ಡಿ ಪಂದ್ಯಾಟ ಎಲ್ಲವನ್ನು ಕೂಡ ವ್ಯವಸ್ಥೆ ಮಾಡಿರುವಂಥದ್ದು ಇವತ್ತು SRK ಲ್ಯಾಡರ್ಸ್ ಪುತ್ತೂರು ಇದರ ಮಾಲಕರು, ಈ ಒಂದು ಕಬಡ್ಡಿ ಆಯೋಜನಾ ಸಮಿತಿಯ ಸಂಚಾಲಕರು ಶ್ರೀ ಕೇಶವ್ ಅಮೈಯವರ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಇಡೀ ರಾಮಕುಂಜ ಪದವಿ ಪೂರ್ವ ಕಾಲೇಜು, ಕನ್ನಡ ಮಾಧ್ಯಮ ಪ್ರೌಢಶಾಲೆ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳ ಸಹಯೋಗದ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆಗೊಂಡಿರುವಂಥದ್ದು. ನಾವೆಲ್ಲ ಮಳಿಗೆಗಳನ್ನು ಕೂಡ ನೋಡಿದ್ದೇವೆ. ಇದು ಆರಂಭದ ದಿನ ಸೆಪ್ಟೆಂಬರ್ 27 ಈ ದಿನ. ಸೊ ಇವತ್ತು ನಾವು ನೋಡಿರುವಂಥದ್ದು, ಈಗಾಗಲೇ ಮಳೆ ಇದ್ದರೂ ಕೂಡ ಇನ್ನೊಂದಷ್ಟು ಮಳೆ ಕಡಿಮೆ ಆದರೆ ಸಾರ್ವಜನಿಕರು ಮತ್ತಷ್ಟು ಇಲ್ಲಿಗೆ ಬಂದು ಕಬಡ್ಡಿಯನ್ನು ವೀಕ್ಷಣೆ ಮಾಡ್ಬೋದು. ಇನ್ನೂ ನಡೆಯಲಿರುವಂತಹ ಆಳ್ವಾಸ್ ಸಾಂಸ್ಕೃತಿಕ ವೈಭವ, ಸೊ ಅದನ್ನು ಕೂಡ ವೀಕ್ಷಣೆ ಮಾಡಲಿಕ್ಕೆ ಜನರು ನೆರಳಿಕೆ ಇದ್ದಾರೆ. ಅದರ ಜೊತೆಗೆ ಇಲ್ಲಿ ನಡೆಯುವಂಥ ಎಲ್ಲ ಮಳಿಗೆಗಳ ಕೂಡ ವೀಕ್ಷಣೆ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಆದಿತ್ಯ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.